ಇದೀಗ ವೇದಿಕೆಯಲ್ಲಿ ಸಾಗಿ ಬರುತ್ತಿದೆ. ಆಸನಕ್ಕೆ ಶ್ರೀಯುತ ಹರೇಕಳ ಆಜಪ್ಪ ಪದ್ಮಶ್ರೀ ಪ್ರಶಸ್ತಿ ವಿಜೇತರು. ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿದ್ರು. ತನ್ನ ಸಮಾಜ ಸೇವೆಯ ದುಡಿತದಿಂದ ಊರಿಗೊಂದು ಶಾಲೆ ನಿರ್ಮಿಸಿ ನೂರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಭವಿಷ್ಯ ನೀಡಲು ಕಾರಣರಾದಂಥ, ಆ ಮೂಲಕ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವ ತಮ್ಮನ್ನು ಅಭಿಮಾನಪೂರ್ವಕವಾಗಿ ಅಭಿನಂದಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕೋಣಾಜ ಸಮೀಪದ ಹರೇಕಳದ ನ್ಯೂ ಪಡುಪುವಿನಲ್ಲಿ ಹುಟ್ಟಿ ಬೆಳೆದ ತಾವು ಕಿತ್ತಳೆ ಹಣ್ಣು ಮಾರಿ ದಿನಕೂಲಿ ಸಂಪಾದಿಸುತ್ತಾ ಬದುಕು ನಡೆಸಿದವರು. ಆದರೆ ತನ್ನ ದೂರದೃಷ್ಟಿ ಮತ್ತು ಸಮಾಜ ಸೇವೆಯ ಬಯಕೆಯಿಂದ ಊರಿಗೊಂದು ಶಾಲೆ ನಿರ್ಮಿಸಬೇಕೆಂಬ ಕನಸನ್ನು ಹೊತ್ತು ತನ್ನ ದಿನಕೂಲಿಯ ದುಡಿಮೆಯನ್ನೇ ವ್ಯಯಿಸಿ ದಾನಿಗಳ ನೆರವಿನಿಂದ ಮಂಗಳೂರಿನ ಹೊಸಪಡುಪು ಎಂಬಲ್ಲಿ ಶಾಲೆ ನಿರ್ಮಿಸಿದಿರಿ. ಆ ಮೂಲಕ ಅಕ್ಷರ ಸಂತ ಎನಿಸಿಕೊಂಡಿರಿ. ನಿಮ್ಮ ಈ ಮಾದರಿ ಕಾರ್ಯಕ್ಕಾಗಿ ಇಡೀ ದೇಶವೇ ನಿಮ್ಮತ್ತ ತಿರುಗಿ ನೋಡಿತು. ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡಪ್ರಭ ವರ್ಷದ ಪ್ರಶಸ್ತಿ, CNN, IBN ಪ್ರಶಸ್ತಿ ಸೇರಿದಂತೆ ಪ್ರತಿಷ್ಠಿತ ಪ್ರಶಸ್ತಿಗಳು ತಮ್ಮನ್ನು ಅರಸಿಕೊಂಡು ಬಂತು. ಇದೀಗ ದೇಶದ 4 ಪರಮೋತ್ತರ ಪ್ರಶಸ್ತಿಗಳಲ್ಲಿ ಒಂದಾದಂಥ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದ್ದೀರಿ. ನಿಮ್ಮ ಸರಳತೆ, ಶ್ರದ್ಧೆ, ಕಾಳಜಿ ಸಮಾಜಕ್ಕೆ ಮಾದರಿ. ಸಾಧಿಸಲು ಮನಸ್ಸೊಂದಿದ್ದರೆ ಸಾಕು ಎನ್ನುವುದನ್ನು ಅಕ್ಷರಶಃ ತೋರಿಸಿಕೊಟ್ಟವರು ನೀವು. ಪತ್ನಿ, ಪುತ್ರ ಹಾಗೂ 2 ಪುತ್ರಿಯರ ಸಂತೃಪ್ತ ಬದುಕು ನಿಮ್ಮದು. ಇದೀಗ ಊರಿಗೊಂದು ಶಾಲೆ ನಿರ್ಮಿಸುವ ಕನಸು ಹೊತ್ತಿದ್ದೀರಿ. ನಿಮ್ಮ ಕನಸು ನನಸಾಗಲಿ, ನಿಮ್ಮ ಬದುಕು ಹಸನಾಗಲಿ ಎಂಬ ಹಾರೈಕೆಯೊಂದಿಗೆ ಇದೀಗ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಾ ತಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ಸಮಾರಂಭದ ಅಧ್ಯಕ್ಷರಾಗಿರುವ ಶ್ರೀಯುತ ಸಿದ್ದರಾಮರೈ ಸವಣೂರು, ಸಂಚಾಲಕರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿ ಇವರ ನೇತೃತ್ವದಲ್ಲಿ ಎಲ್ಲ ಅತಿಥಿ ಗಣ್ಯರು ಸನ್ಮಾನಿಸಬೇಕು. ಉಪಸ್ಥಿತಿರುವ ಸರ್ವರು ಎದ್ದು ನಿಂತು ಒಂದು ಚಪ್ಪಾಳೆಯನ್ನ ಹರೇಕಳ ಆಜಪ್ಪ ಇವರಿಗೆ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಬರಿಗಾಲಲ್ಲೇ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಇವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನ ಸ್ವೀಕರಿಸಿದ ನಮ್ಮೂರಿನ ಹೆಮ್ಮೆಯ ಹರೇಕಳ ಆಜಪ್ಪ ಇವರಿಗೆ ಗೌರವ ಪೂರ್ವಕ ಅಭಿನಂದನೆ. ತಾಲೂಕಿನ ಅಡ್ಡಿನಡ್ಕ ಗ್ರಾಮದಲ್ಲಿ ಸತತ 7 ಸುರಂಗಗಳ ಭಗೀರಥ ಪ್ರಯತ್ನದ ಮೂಲಕ ಕೃಷಿ ಲೋಕದಲ್ಲಿ ಪವಾಡವನ್ನೇ ಸೃಷ್ಟಿಸಿದ, ಬೆಟ್ಟದಲ್ಲಿ ಗಂಗೆಯನ್ನೊಲಿಸಿದ ಆಧುನಿಕ ಭಗೀರಥ, ಗುಡ್ಡದ ಮೇಲಿನ ಏಕ ವ್ಯಕ್ತಿ ಸೈನ್ಯದ ದಂಡನಾಯಕ, ಹಲವು ಪ್ರಶಸ್ತಿಗಳ ಸರದಾರ, ಹುಟ್ಟು ಸಾಹಸಿಗ, ಕೃಷಿ ಕ್ಷೇತ್ರದ ಅದ್ಭುತ ಸಾಧಕ, ಸ್ವಾಭಿಮಾನದ ಪ್ರತೀಕ, ಪದ್ಮಶ್ರೀ ಮಹಾಲಿಂಗ ನಾಯಕ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಇದೀಗ ವೇದಿಕೆಯ ಮುಂಭಾಗದಲ್ಲಿ. ಆತ್ಮೀಯರೇ, ಕಷ್ಟಗಳನ್ನು ಮೌನವಾಗಿ ದಾಟಬೇಕು. ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು. ಸಿಗುವ ಯಶಸ್ಸಿನ ಪ್ರಶಂಸೆ ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕು. 4-5 ದಶಕಗಳ ಹಿಂದೆ ಮೌನವಾಗಿ ಜೀವನ ಕಷ್ಟಗಳನ್ನು ಸಹಿಸುತ್ತಾ ಕಂಡ ಕನಸನ್ನು ನನಸಾಗಲು ಪರಿಶ್ರಮದ ದಾರಿಯಲ್ಲಿ ಸಾಗಿದ ಪರಿಯಿಂದ ಇಂದು ನಾಡಿಗೆ ಎಲ್ಲೆಡೆ ಕೇಳಿಸುವಷ್ಟು ಯಶಸ್ಸಿನ ಪ್ರಶಂಸೆ ಅಮೈಷಿ ಮಾಲಿಂಗ ನಾಯಕರಾದಂಥ ನಿಮಗೆ, ನಿಮ್ಮ ಸಾಧನೆಗೆ ಸರ್ವರಿಂದಲೂ ಪ್ರಶಂಸೆ. ಶ್ರೀ ವೆಂಕಪ್ಪ ನಾಯ್ಕ, ಶ್ರೀಮತಿ ಅಕ್ಕು ದಂಪತಿಗಳ ಪುತ್ರನಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಂಟ್ವಾಳದ ಅಮೈ ಎಂಬಲ್ಲಿ ಜನಿಸಿದ ನೀವು ತನ್ನದೆಂಬ ಜನಿನಲ್ಲದ, ಸೂರಿಲ್ಲದ, ನೆಲೆ ಇಲ್ಲದ ಸ್ಥಿತಿಯಲ್ಲಿ ಬಾಲ್ಯವನ್ನು ಕಳೆದು ಯೌವನಕ್ಕೆ ಕಾಲಿಟ್ಟಾಗ ನಿಮ್ಮ ತಂದೆಯ ಅಕಾಲಿಕ ಮರಣದ ಆಘಾತ. ಆದರೂ ಎದೆಗುಂದದೆ ನಿರಂತರ ಕೂಲಿಗಾಗಿ ದುಡಿತ, ಜೊತೆಗೆ ಜೀವನ ಸಂಗಾತಿಯಾಗಿ ಲಲಿತರವರ ಸಾಂಗತ್ಯ. ಈ ಹೊತ್ತಿನಲ್ಲಿ ಯೌವನದ ದಣಿವರಿಯದ ಪ್ರಾಮಾಣಿಕ ಶ್ರಮಕ್ಕೆ ಪ್ರತಿಫಲವಾಗಿ ಅಮೈಷಿ ಮಹಾಬಲ ಭಟ್ಟರ ಸ್ವಾಧೀನದಲ್ಲಿದ್ದಂಥ ಸುಮಾರು 2.5 ಎಕರೆ ಸರ್ಕಾರಿ ಜಮೀನಿನ ಹಕ್ಕು ಪಡೆದಿರಿ. ಈ 2.5 ಎಕರೆ ಬರಡುಗುಡ್ಡೆಯಲ್ಲಿ ಬದುಕು ಕಟ್ಟುವ ಬಗೆ ಹೇಗೆ ಎಂಬ ಆತಂಕದ ನಡುವೆಯೂ ಗುಡ್ಡದ ಒಡಲಿನ ಗುಪ್ತವಾಹಿನಿ ಜಲಸೀರೆಯ ಸುಳಿವನ್ನು ಕಂಡಿತು. ನಿಮ್ಮ ಒಳಗಣ್ಣು ಆಗ ಪ್ರಾರಂಭವಾಯಿತು. ನಿಮ್ಮ ಗುಡ್ಡದ ಒಡಲಿಗೆ ಪಿಕಾಸಿನ ಅಗೆತ ಒಂದಲ್ಲ ಎರಡಲ್ಲ, ಬರೋಬ್ಬರಿ 6-7 ವರ್ಷಗಳ ಕಾಲ ನಿತ್ಯ ಒಂದು ಹೊತ್ತು ಹೊಟ್ಟೆಪಾಡಿಗಾಗಿ ಪರರ ಜಮೀನಿನಲ್ಲಿ ದುಡಿತ, ಜೀವಜಲ ಬಗೆಯಲು ತೆಗೆಯಲು ಸುರಂಗದ ನಂತರ ಸುರಂಗ ಕೊರೆತದ ಭಗೀರಥ ಪ್ರಯತ್ನ. 1, 2, 3, 4, 5ರ ತನಕ ಸುರಂಗಗಳು ನಿಷ್ಪ್ರಯೋಜಕ, ಶೂನ್ಯ ಸಂಪಾದನೆ, ನೆರೆಕರೆಯವರ ವ್ಯಂಗ್ಯೋಕ್ತಿ, ಸುರಂಗದ
ಕೊರೆತದ ಅವಧಿಯಲ್ಲಿ ಮಣ್ಣು ಏಕಾಏಕಿ ಜರಿದು ಪ್ರಾಣಕ್ಕೆ ಸಂಚಕಾರನ ಸನ್ನಿವೇಶ. ಆದರೂ ಕುಗ್ಗದ ನಿಮ್ಮ ಜಲದಾಹ, ವಿಚಲಿತವಾಗದ ಇಚ್ಛಾಶಕ್ತಿ, ಆತ್ಮಸ್ಥೈರ್ಯ, ದಣಿವರಿಯದ ದೇಹಬಲ ಜೊತೆಗೆ ನಂಬಿದ ಮಹಾಮಾಯಿ ಅಮ್ಮನವರ ಅನುಗ್ರಹದಿಂದ ಛಲಬಿಡದ ತ್ರಿವಿಕ್ರಮನಂತೆ 6 ಮತ್ತು 7ನೇ ಸುರಂಗಗಳ ಕೊರೆತ. ಫಲಶ್ರುತಿಯಾಗಿ ಗುಡ್ಡದ ಒಡಲಿನ ಜಲಗಂಗೆ ಒಲಿದು ಧಾರೆ ಧಾರೆಯಾಗಿ ಚಿಮ್ಮಿದಳು. ನಿಮ್ಮ ತಪೋಭೂಮಿಯಲ್ಲಿ ಇಂದು ತುಂಬಿದ ಕೆರೆಯ ನೀರಿನಿಂದ ಅಡಿಕೆ, ತೆಂಗು, ಮಾವು, ಹಲಸು, ಬಾಳೆ, ಕಾಳುಮೆಣಸು ಜೊತೆಗೆ ವಿವಿಧ ತರಕಾರಿಗಳ ಬೆಳೆ ಬೆಳೆಯುವ ಬದುಕನ್ನು ಕಟ್ಟಿಕೊಂಡವರು. ಈರುವರು ಗಂಡು ಮಕ್ಕಳು ಮತ್ತು ಓರ್ವ ಹೆಣ್ಣು ಮಗಳಿಗೆ ಸ್ವತಂತ್ರ ಬದುಕನ್ನು ನೀಡಿದವರು. ಹದಿಹರೆಯದಲ್ಲಿ ಕಾಲಹರಣ ಮಾಡದೆ ಮನಪೂರ್ವಕವಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಸಮರ್ಥವಾಗಿ ಸದ್ವಿನಿಯೋಗ ಮಾಡಿದ ಫಲವಾಗಿ ಇಂದು ನಿಮ್ಮ ಶ್ರಮದ ಬೆವರಿನ ಬೆಲೆಯಾಗಿ ಅರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು 10 ಹಲವು. 2004ರಲ್ಲಿ ವಾರಣಾಸಿ ವರ್ಷದ ವ್ಯಕ್ತಿ ಪುರಸ್ಕಾರ, ಕರ್ನಾಟಕದ ಸರ್ಕಾರದ ಕೃಷಿ ಪಂಡಿತ ಪ್ರಶಸ್ತಿ, ದೂರದರ್ಶನ ವಾಟರ್ ವಾರಿಯರ್ ಸೀರೀಸ್ ಅನಾವರಣ, ಪುತ್ತೂರು ಸರ್ವೆ ಎಲಿಯದಲ್ಲಿ ನಮ್ಮ ಮರಾಠಿ ಸಂಘದವರು ಮಾಡಿದಂಥ ಸಹಕಾರದೊಂದಿಗೆ 2019ರ ಜಿಲ್ಲಾ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ವಿಶೇಷ ಸನ್ಮಾನ ಸಮಾರಂಭಗಳು, ಹೀಗೆ ಹಲವು ಸಂಘ ಸಂಸ್ಥೆಗಳ ಭರಪೂರ ಸನ್ಮಾನ, ಅಭಿನಂದನೆಗಳು ಜೊತೆಗೆ ಸಮೂಹ ಮಾಧ್ಯಮಗಳ ಅಬ್ಬರದ ನೈಜ ಪ್ರಚಾರ. ಇದೀಗ ನಿಮ್ಮ ಸಾಧನೆ ಪ್ರಶಂಸಿ ಕಲಶಪ್ರಾಯವಾಗಿ ಭಾರತ ಸರ್ಕಾರ ನೀಡುವ 2022ರ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿ ಕರಾವಳಿಗೆ ಮಾತ್ರವಲ್ಲ ಕರುನಾಡಿಗೆ ರೋಮಾಂಚನಗೊಳಿಸಿ ಸಮಾಜದ ಎಲ್ಲ ವರ್ಗದ ಜನರ ಗೌರವಾದರಗಳಿಗೆ ಪಾತ್ರವಾಗಿರುವುದು ನಿಮ್ಮ ಶ್ರಮದ ಪ್ರತೀಕವೇ ಸರಿ. ನಿಮ್ಮ ಈ ಸಾಧನೆಯ ಯಶಸ್ಸಿನ ಹಿಂದೆ ಎಲೆಮರೆಯ ಕಾಯಿಯಂತೆ ನಿಮಗೆ ಸಹಕಾರ ಬೆಂಬಲ ನೀಡುತ್ತಿರುವ ನಿಮ್ಮ ಧರ್ಮಪತ್ನಿ ಶ್ರೀಮತಿ ಲಲಿತಾರವರ ಕಾರ್ಯ ಉಲ್ಲೇಖನೀಯ ಮತ್ತು ಶ್ಲಾಘನೀಯ. ಕುಗ್ಗದ ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸ, ಸಕಾರಾತ್ಮಕ ಮನೋಚಿಂತನೆ, ತಾಳ್ಮೆಯ ನಡೆನುಡಿ, ಪ್ರಾಮಾಣಿಕ ಪ್ರಯತ್ನ ಇದ್ದಲ್ಲಿ ಓರ್ವ ಅನಕ್ಷರಸ್ಥ ಕೂಡ ಎಷ್ಟು ಎತ್ತರದ ಮಾನ್ಯತೆ ಹೊಂದಬಲ್ಲ ಎಂಬುದಕ್ಕೆ ನೀವೇ ಸಾಕಿ. ಶ್ರಮವೀವ ಜಯತಿ, ಶ್ರಮದವಿ ಸಾಧನೆಗೆ ರಹದಾರಿ ಎಂಬುದನ್ನು ಅಕ್ಷರಸ ನಾಡಿಗೆ ತಿಳಿಸಿದಂಥ ನಿಮಗೆ ಇವತ್ತು ಹೆಮ್ಮೆಯ ಸನ್ಮಾನವನ್ನು ಕೈಗೊಳ್ಳುತ್ತಾ ಇದೆ. ಕೃತಜ್ಞತೆಗಳು. ಸಾಧನೆಗೆ ಮಿತಿಯಿಲ್ಲ, ಸಾಧಕನಿಗೆ ಕೊನೆಯಿಲ್ಲ ಎಂಬ ಆಶಯದಂತೆ ಭಾರತ ಸರ್ಕಾರದ ಈ ವರ್ಷದ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾಗಿರುವ ಶ್ರೀಯುತ ಮಹಾಲಿಂಗ ನಾಯಕ ಪದ್ಮಶ್ರೀ ಪ್ರಶಸ್ತಿ ವಿಜೇತರಿಗೆ ಗೌರವಪೂರ್ವಕ ಅಭಿಮಾನದ ಅಭಿವಂದನೆಯ ಸನ್ಮಾನ ಕಾರ್ಯಕ್ರಮ. ಬಂಧುಗಳೇ, ಪುತ್ತೂರು ತಾಲೂಕಿನ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಬಹಳ ಅದ್ದೂರಿಯಾಗಿ ಆಯೋಜಿಸಲ್ಪಟ್ಟಿರುವಂತಹ ಈ ಒಂದು ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದ ಕ್ರೀಡಾಂಗಣದ ಉದ್ಘಾಟನೆ ಶ್ರೀಯುತ ಗಿರೀಶ್ ನಂದ್, ಮಾನ್ಯ ಸಹಾಯಕ ಆಯುಕ್ತರು, ಪುತ್ತೂರು ಉಪವಿಭಾಗ ಇವರಿಂದ ಅಭಿನಂದನೆಗಳು. ಒಂದಕ್ಕೆ ಈ ಒಂದು ಕ್ರೀಡಾಂಗಣದ ಅಂಕಣದ ಉದ್ಘಾಟನೆ ಮಾನ್ಯ ರಾಧಾಕೃಷ್ಣ ಬೋರ್ಕರ್, ನಿಕಟ ಪೂರ್ವ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಪುತ್ತೂರು ಇವರಿಂದ ಎಲ್ಲ ಪ್ರೇಕ್ಷಕ ಬಂಧುಗಳ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಪುತ್ತೂರು ತಾಲೂಕಿನ ಇತಿಹಾಸದಲ್ಲಿ ಬಹಳ ಅದ್ದೂರಿಯಾಗಿ ಸುಮಾರು 5,000ಕ್ಕಿಂತ ಅಧಿಕ ಪ್ರೇಕ್ಷಕರನ್ನ ಒಳಗೊಂಡಿರುವ
ಎಲ್ಲ ತಂಡಗಳು ಕೂಡ ಲೈನ್ ಅಪ್ ಆಗಬೇಕು ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತೆ. ಅತಿಥಿ ಬಂಧುಗಳು ಯೂನಿವರ್ಸಿಟಿ ತಮಿಳುನಾಡು ವಿರುದ್ಧವಾಗಿ ಸೈಂಟ್ ಜೋಸೆಫ್ ಕೇರಳ ಎರಡೂ ತಂಡಗಳು ಕೂಡ ಅಂತಿಮ ಸಿದ್ಧತೆಯೊಂದಿಗೆ ತಯಾರಾಗಿರುವಂತೆ ಕೋರಿಕೆ. ಫಸ್ಟ್ ಮ್ಯಾಚ್ ಸೈಂಟ್ ಜೋಸೆಫ್ ಕೇರಳ ತಂಡಗಳ ಮಧ್ಯೆ ಪ್ರಥಮ ಪಂದ್ಯಾಟ ಮೂಡಿ ಬರುವುದಕ್ಕಿದೆ. ಆ ನಿಟ್ಟಿನಲ್ಲಿ ಈ ಒಂದು ಪಂದ್ಯಾಟದ ತಮಿಳುನಾಡು ವಿರುದ್ಧವಾಗಿ ಕೂಡು ರಸ್ತೆ ಪ್ರಾಯೋಜಕತ್ವದ ಸೈಂಟ್ ಪಡಿಸಿಕೊಳ್ಳಿ ಅನ್ನುವ ಮನವಿಯನ್ನ ಮಾಡಿಕೊಳ್ಳುತ್ತೆ. ವೇದಿಕೆಯ ಮುಂಭಾಗದಲ್ಲಿ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲೂ ಕೂಡ ಈ ವರ್ಷದ ಚಾಂಪಿಯನ್ ಅದು SRM ವಿಶ್ವವಿದ್ಯಾನಿಲಯ ತಮಿಳುನಾಡು. ಈ ತಂಡ ಇವತ್ತು ನಮ್ಮೂರಿನ ಸವಣೂರಿನ ಮಣ್ಣಿನಲ್ಲಿ ಗೊಂಬೆಗಳು ತೀರ್ಪುಗಾರರಾಗಿ ಖಾಲಿ ಕೋರ್ಟಿಗೆ ತೀರ್ಪನ್ನ ನೀಡುವುದಕ್ಕೆ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪ್ರೇಕ್ಷಕರನ್ನ ಮಧ್ಯರಾತ್ರಿಯ ನಿದ್ದೆಯಲ್ಲೂ ಕೂಡ ಎಚ್ಚರಿಸುವುದಕ್ಕೆ ಎರಡು ಗೊಂಬೆಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಚಪ್ಪಾಳೆಯ ಸ್ವಾಗತವನ್ನ ನೀಡುತ್ತಾ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಸಾದರಪಡಿಸುತ್ತಿರುವ ಅದ್ದೂರಿ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಬಳಿಕ ಪ್ರಥಮ ಪಂದ್ಯಾಟ SRM ವಿಶ್ವವಿದ್ಯಾನಿಲಯ ತಮಿಳುನಾಡು ವಿರುದ್ಧವಾಗಿ ಕೇರಳದ ಬಲಿಷ್ಠ ಸೈಂಟ್ ಜೋಸೆಫ್ ಕೇರಳ ತಂಡಗಳ ಮಧ್ಯೆ ಈಗ ಪ್ರಥಮ ಪಂದ್ಯಾಟ ಆರಂಭ ಆಗ್ತಾ ಇದೆ. ಬ್ಯಾಂಡ್ ವಾದನದೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಸ್ಥಳ ಸಾಧೀನದ ದೈವದೇವರುಗಳ ಚಂದ ಪಾದಾರವಿಂದಗಳಿಗೆ ಶಿರಸ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಹಾಗೂ ಪುತ್ತೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಸಹಕಾರ ವಿದ್ಯಾರಶ್ಮಿ